ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಯಕ್ಷಗಾನ ಮೇಳಗಳ ತಿರುಗಾಟ ನಿನ್ನೆ ಆರಂಭಗೊಂಡಿದ್ದು, ಕಟೀಲು ಮೇಳದಲ್ಲಿ ಈ ಬಾರಿ ಪ್ರಸಿದ್ಧ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಕಟೀಲು ಕ್ಷೇತ್ರದ ಮೇಳಗಳ ಸೇವೆಯಾಟದ ಸಂದರ್ಭದಲ್ಲಿ ಯಕ್ಷಗಾನ ಭಾಗವತಿಕೆಗೆ ಕೂತ ಸಂದರ್ಭದಲ್ಲೇ ವ್ಯವಸ್ಥಾಪಕರು ಪಟ್ಲ ಅವರನ್ನ ರಂಗಸ್ಥಳದಿಂದ ಎಬ್ಬಿಸಿದ್ದಾರೆ. ಕಟೀಲು ಕ್ಷೇತ್ರದ 6 ಮೇಳಗಳ ತಿರುಗಾಟದ ಆರಂಭದ ಹಿನ್ನೆಲೆಯಲ್ಲಿ ದೇಗುಲದ ಆವರಣದಲ್ಲಿ ಸೇವೆಯಾಟ ನಡೀತಾ ಇತ್ತು. ಈ ವೇಳೆ ಭಾಗವತಿಕೆ ಮಾಡಲು ಪಟ್ಲ ಸತೀಶ್ ಶೆಟ್ಟಿ ಅವರು ರಂಗಸ್ಥಳಕ್ಕೆ ಬಂದಿದ್ರು. ಈ ವೇಳೆ ಪಟ್ಲರು ಭಾಗವತಿಕೆ ಮಾಡದಂತೆ ತಡೆಯಲಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಅವಮಾನ ಎನ್ನುವ ಆಕ್ರೋಶ ಅಭಿಮಾನಿಗಳಿಂದ ವ್ಯಕ್ತವಾಗ್ತಾ ಇದೆ. ಘಟನೆಯಿಂದ ನೊಂದ ಪಟ್ಲ ಸತೀಶ್ ಶೆಟ್ಟಿ ಅವರು ನೇರವಾಗಿ ದೇವಿ ಸನ್ನಿಧಿಗೆ ತೆರಳಿದ್ದಾರೆ. ಸನ್ನಿಧಿ ಮುಂಭಾಗದಲ್ಲಿ ಪೇಟವನ್ನ ಇರಿಸಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪೇಟವನ್ನ ತೆಗೆದುಕೊಂಡು ಪಟ್ಲ ಸತೀಶ್ ಶೆಟ್ಟಿ ಅವರು ತೆರಳಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ವಿಚಾರವನ್ನು ತಿಳಿಸಬೇಕು. ರಾತ್ರಿ ಕಾಲದಲ್ಲಿ ಸಭೆ ಕರೆಯಬೇಕು. ಹಾಗಾಗಿ ಮಣಿಪುರದ